ಜೈ ಶ್ರೀರಾಮ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನೋಡಿ ಫುಲ್ ಮೀಲ್ ಪ್ಲ್ಯಾನ್ ತೊಗೊಂಬಂದಿದ್ದೀನಿ. ನೋಡ್ಬೋದು ನೀವು. ಫಸ್ಟ್ ನೋಡಿ ನಾವು ಬಾದಾಮ್ ಮಾಲ್ಟ್ ಮಾಡೋಣ ಹೇಗೆ ಮಾಡೋದು ಅಂತ. ನಾಳೆ ಹಾಲಿನ ಪಾಯಸಕ್ಕೆ ಇದು ಹಾಕಲಿಕ್ಕೆ ಬೇಕು. ಒಂದು 3/4 ಕಪ್ಪಷ್ಟು ಸಕ್ಕರೆ, 3/4 ಕಪ್ಪಷ್ಟು ಬಾದಾಮಿ, ಒಂದು 4-5 ಏಲಕ್ಕಿ, ಒಂದು ಚಿಟಿಕೆ ಕೇಸರಿ ದಳಗಳನ್ನು ಹಾಕಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಿಟ್ಕೊಳ್ಳಿ. ಇದು ನಾವು ಹಾಲಿಗೂ ಹಾಕ್ಕೊಂಡು ತಿನ್ಬೋದು, ಅಥವಾ ಹಾಲಿನ ಪಾಯಸ ಮಾಡುವಾಗಲೂ 1 ಕಪ್ ಇದನ್ನ ಹಾಕ್ಕೊಂಡು ಆಮೇಲೆ ಎಕ್ಸ್ಟ್ರಾ ಸಕ್ಕರೆ ಬೇಕಾ ಹಾಕ್ಕೊಂಡ್ರೆ ಆಗಿಬಿಡ್ತು. ಸಾರಿಗೆ ನೋಡ್ಬೋದು ನೀವು ಇಲ್ಲಿ ನೆಲ್ಲಿಕಾಯಿ ಸಾರಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ನೆಲ್ಲಿಕಾಯಿ ಒಂದು 6-7, ಕೊತ್ತಂಬರಿ ಬೀಜ 1.5 ಚಮಚ, ಸ್ವಲ್ಪ ಜೀರಿಗೆ 1/4 ಚಮಚಷ್ಟು, ಇಂಗು, ಅರಶಿನ, ಕೆಂಪು ಮೆಣಸು ನಿಮಗೆ ಖಾರಕ್ಕೆ ಬೇಕಾಗುವಷ್ಟು, ಆಮೇಲೆ ಚಿಕ್ಕ ಪೀಸು ಹುಣಸೆ ಹಣ್ಣು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ಅದನ್ನ ಒಂದು ಪಾತ್ರೆಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮುಂಚಿನ ಅವತ್ತು ರೆಡಿ ಮಾಡಿಟ್ಕೊಂಡಿದ್ದೀನೆಲ್ಲ. ಆನಂತರ ಚಟ್ನಿಗೆ ಕಾಯಿ ಮೆಣಸು, ಕೊತ್ತಂಬರಿ, ಇದು ಒಂದೆಲಗ, ಕರಿಬೇವಿನ ಸೊಪ್ಪು, ಇಂಗು, ಆಮೇಲೆ ಹುಳಿ ಪುಡಿ ಇತ್ತಲ್ಲ ನಾನು ಅದನ್ನು ಹಾಕ್ಕೊಂಡಿದ್ದೀನಿ, ಕೆತ್ತೆ ಹುಳಿ ಪುಡಿ. ಆಮೇಲೆ ಕಡಲೆಕಾಳನ್ನು ನೆನೆಸಿಟ್ಕೊಂಡಿದ್ದೀನಿ. ಹಲಸಿನ ಕಾಯಿನ ಪಲ್ಯಕ್ಕೆ ಮತ್ತು ಸಾಂಬಾರಿಗೆ ಹೆಚ್ಚಿಟ್ಕೊಂಡಿದ್ದೀನಿ. ನೋಡ್ಬೋದು ಇದು ಮಾರನೇ ದಿವಸ ನೋಡಿ ಕೋಸಂಬರಿಗೆ ಹೆಚ್ಚಿಟ್ಟಾಗಿದೆ. ನಾನು ಜಾಸ್ತಿ ಡೀಟೇಲಾಗಿ ತೋರಿಸಿಲ್ಲ, ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿದು ಸಾಂಬಾರಿಗೆ ಬೇಯಕ್ಕೆ ಇಟ್ಟಿದ್ದೀನಿ. ಅದನ್ನ ಪಕ್ಕದ ಸ್ಟವ್ಗೆ ಶಿಫ್ಟ್ ಮಾಡಿ ಫಸ್ಟ್ ಈಗೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಫಸ್ಟ್ ಏನು ಗೊತ್ತಾ, ಅನ್ನ ಬೇಯಕ್ಕಿಟ್ಟಿದ್ದೀನಲ್ವ, ನೆಲಗಡಲೆ, ಆನಂತರ ಇದು ಗೇರು ಬೀಜ, ಸ್ವಲ್ಪ ದ್ರಾಕ್ಷಿ ಎಲ್ಲ ಹಾಕಿ ನಾನು ಚಿತ್ರಾನ್ನಕ್ಕೆ ಸ್ವಲ್ಪ ಹುರಿದಿಟ್ಕೊಂಡೆ. ಆನಂತರ ಅದೇ ಬಾಣಲಿಗೆ ಒಂದು ಎಲ್ಲದಕ್ಕಾಗುವಂಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಉದ್ದಿನಬೇಳೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಕೆಂಪು ಮೆಣಸು, ಇಂಗು ಇಷ್ಟು ಹಾಕಿ ಒಂದು ಸ್ವಲ್ಪ ಜಾಸ್ತಿ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಳ್ಳೋಣ. ಇದು ಉಳಿದ್ರೆ ಮಾರನೇ ದಿವಸಕ್ಕೂ ನಾವು ಯೂಸ್ ಮಾಡ್ಕೋಬೋದು. ಪ್ರತಿಯೊಂದಕ್ಕೂ ಒಗ್ಗರಣೆ ಹಾಕ್ತಾ ಕೂತ್ಕೊಳ್ಳೋದಕ್ಕಿಂತ ಇದು ಸುಲಭ ಆಗುತ್ತೆ. ನೋಡಿ ಇದಿಷ್ಟ ಆದ ನಂತರ ನೋಡಿ ಕರಿಬೇವು ಸೊಪ್ಪು, ನೋಡಿ ಇಂಗು ಎಲ್ಲ ಹಾಕ್ಕೊಂಡಿದ್ದೀನಿ. ನೋಡ್ಬೋದು ನೀವು ಇಲ್ಲಿ. ಆನಂತರ ಅದೇ ಸ್ವಲ್ಪ ನೋಡಿ ಅಲ್ಲಿ ಚಿತ್ರಾನ್ನಕ್ಕೂ ಸ್ವಲ್ಪ ಹಾಕಿಟ್ಟೆ, ನೀವು ಕಾಣ್ಬೋದು. ಎಕ್ಸ್ಟ್ರಾ ನೋಡಿ ಸ್ವಲ್ಪ ತೆಗೆದಿಟ್ಕೊಂಡು ಸ್ವಲ್ಪ ಅದರಲ್ಲೇ ಬಿಟ್ಟು ಪಲ್ಯಕ್ಕೆ ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡಿ, ಆನಂತರ ಸ್ವಲ್ಪ ಉಪ್ಪು ನೀರು ಹಾಕಿ ಬೇಯಕ್ಕಿಟ್ಟೆ. ನೋಡ್ಬೋದು. ಆನಂತರ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಸಾಧಾರಣ ಏನು ಗೊತ್ತಾ, ಜೀರಿಗೆ, ತೆಂಗಿನಕಾಯಿ ಮಸಾಲೆನೇ ಹಾಕ್ತಾರೆ. ಒಂದು ಸಾಸಿವೆ ಹಾಕಿದರೂ ನಡೆಯುತ್ತೆ, ಬಟ್ ಜೀರಿಗೆ ಸ್ವಲ್ಪ ಗ್ಯಾಸ್ ತೆಗೆಯುತ್ತೆ, ಸ್ವಲ್ಪ ಗ್ಯಾಸ್ ಆಗುತ್ತೆ ಅಂತ ಹೇಳ್ತೀವಿ ಇದಕ್ಕೆ. ನೋಡಿ ಅರಿಶಿನ ಮತ್ತು ಉಪ್ಪು ಹಾಕಿ ನೀರು ಹಾಕಿ ಬೇಯಕ್ಕಿಟ್ಟಿದ್ದೀನಿ. ನೋಡಿ ಈಗ ಮಸಾಲೆಗೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಬೇಕಿದ್ದಕ್ಕೆ, ಒಂದು 1/4 ಚಮಚಷ್ಟು ಜೀರಿಗೆ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸು ಹಾಕ್ಕೊಂಡು ಪುಡಿ ಪುಡಿಯಾಗಿ ನೀರು ಹಾಕದೆ ಅದನ್ನ ಪುಡಿ ಮಾಡ್ಕೊಳ್ಳಿ ಮಿಕ್ಸಿನಲ್ಲಿ. ನೋಡಿ ಆನಂತರ ಅದನ್ನೇ ಇದಕ್ಕೆ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ಬೇಯಿಸಿದರೆ ಆಗಿಬಿಡ್ತು. ಬೆಂದ ನಂತರ ಈ ಮಸಾಲೆ ಹಾಕಿ, ಈ ಸೀಸನಲ್ ಆಹಾರ ನಾನು ಮಾಡಿದ್ದೀನಿ ಇವತ್ತು. ನೋಡಿ ಬೆಲ್ಲ ಎಲ್ಲ ಹಾಕಿ ಬೆಂದರೆ ಆಗೇ ಬಿಡ್ತು. ಈಗ ಸಾಂಬಾರು ಕಡೆ ಬರೋಣ. ಅದು ಬೆಂದಿದೆ. ಅದಕ್ಕೆ ನಾನು ಏನು ಮಾಡಿದೆ, ಕಾಬೂಲ್ ಚೆನ್ನ ಮತ್ತು ಸ್ವಲ್ಪ ಹೆಸರು ಬೇಳೆ ಹಾಕಿ ಕುಕ್ಕರಲ್ಲಿ ಕಾಬೂಲ್ ಚೆನ್ನ ನೆನೆಸಿಟ್ಟಿದ್ದೆ, ನೋಡಿದ್ರಲ್ಲ ನೀವು. ನೋಡಿ ಅದನ್ನ ಹಾಕಿ ಆನಂತರ ಇದಕ್ಕೆ ಕೂಡ ಸ್ವಲ್ಪ ಕೊತ್ತಂಬರಿ ಮತ್ತು ಜೀರಿಗೆ, ಹಸಿ ಮಸಾಲೆ ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ, ಹಲಸಿನಕಾಯಿಗೆ. ಆನಂತರ ಉಪ್ಪು, ಬೆಲ್ಲ, ಮಸಾಲೆ ಇದನ್ನ ಫಸ್ಟ್ ಹಾಕಿ ಕುದಿಯೋಕ್ಕಿಟ್ಟು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ತೆಂಗಿನಕಾಯಿಗೆ ನೋಡ್ಬೋದು ನೀವು ಇಲ್ಲಿ ಕೆಂಪು ಮೆಣಸು ಒಂದು 4-5 ಕೆಂಪು ಮೆಣಸು ಹಾಕಿದ್ದೀನಿ. 1-1.5 ಲೀಟ್ರಷ್ಟು ಸಾಂಬಾರು ಮಾಡಿದ್ದೀನಿ ನಾನು, ನಿಮ್ಮೊಂದು ಅಂದಾಜು ಆಗ್ಬೋದು. ಆನಂತರ ಕೊತ್ತಂಬರಿ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು, ಆನಂತರ ಹುಳಿ ಪುಡಿ ಇತ್ತಲ್ಲ ನಂದು ಕೆತ್ತೆ ಹುಳಿ ಪುಡಿ, ಅದೊಂದು ಅರ್ಧ ಚಮಚ ಹಾಕಿ ಎಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಕಾಣ್ಬೋದು. ಬರೀ ಕೊತ್ತಂಬರಿ ಹಾಕಿನೂ ಮಾಡ್ಬೋದು, ಬರೀ ಜೀರಿಗೆ ಹಾಕಿನೂ ಮಾಡ್ಬೋದು. ಒಂಥರ ಗಸಿ ಥರ ಬಂದುಬಿಡುತ್ತೆ ಅದು. ನೋಡಿ ಇದು ಮಿಕ್ಸ್ ಮಾಡಿ ನೀಟಾಗಿ ಕುದಿಬೇಕು, ಇಲ್ಲಾಂದರೆ ಬೇಗ ಹಾಳಾಗಿಬಿಡುತ್ತೆ ಈ ಸೆಕೆಗೆ. ಈ ಹಲಸಿನಕಾಯಿ ಸಾಂಬಾರು ಮಾಡದವರೇ ಇಲ್ಲ.
ತುಂಬಾ ಚೆನ್ನಾಗಾಗುತ್ತೆ. ಇದಕ್ಕೆ ನನಗೆ ಮರ್ತೋಯ್ತು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಬೇಕಿತ್ತು ಇದಕ್ಕೆ. ಅಷ್ಟೊತ್ತಿಗೆ ಅನ್ನ ಬೆಂದಾಗಿತ್ತು. ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕಿ ಚಿತ್ರಾನ್ನಕ್ಕೆ ರೆಡಿ ಮಾಡಿಟ್ಕೊಂಡೆ. ಆನಂತರ ಅದಕ್ಕೆ ಲಿಂಬೆಹಣ್ಣು, ಉಪ್ಪು, ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೆ. ಆಮೇಲೆ ಕೊತ್ತಂಬರಿ ಸೊಪ್ಪೆಲ್ಲ ನಾನು ತುಂಬ ಸಲ ತೋರಿಸಿದ್ದೀನಿ, ಆದ ಕಾರಣ ಜಸ್ಟ್ ಪ್ರೊಸೀಜರ್ ಮಾತ್ರ ತೋರಿಸ್ತಾ ಹೋಗ್ತಾ ಇದ್ದೀನಿ ನಾನು. ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ರೆಡಿ ಆಯ್ತದು. ಈಗ ನೋಡಿ ಸಾಂಬಾರು ರೆಡಿ ಆಯ್ತು. ಇಲ್ಲಿ ಅದಕ್ಕೆ ಒಗ್ಗರಣೆ ಹಾಕಬೇಕು, ಹಸಿ ಮಸಾಲೆ ಆದ ಕಾರಣ. ಆನಂತರ ನಾನಿನ್ನು ಸಾರಿಗೆ ರೆಡಿ ಮಾಡಿಟ್ಟಿದ್ನಲ್ಲ ನೆಲ್ಲಿಕಾಯಿದು, ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಹಾಕಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ಅದನ್ನ ಎಲ್ಲ ಹಾಕಿ ಬೇಕಾದಷ್ಟು ನೀರು ಹಾಕಿ ನಾನು 1 ಲೀಟ್ರಷ್ಟು ಆಗುವಷ್ಟು ಮಾಡಿದ್ದೆ ಸಾರು. ತುಂಬಾ ಅದ್ಭುತವಾಗಿ ಬರುತ್ತೆ ಈ ಸಾರು, ಒಂದು ಸಲ ಮಾಡಿ ನೋಡಿ. ಉಪ್ಪು ಮತ್ತು ಬೆಲ್ಲ ಹಾಕ್ಕೊಳ್ಬೇಕು ಇದಕ್ಕೆ. ನಾನು ತೋರಿಸಿಲ್ಲದು, ವಿಡಿಯೋ ಮಿಸ್ ಆಗಿದೆ ನಂದು. ಬೆಲ್ಲ ಸ್ವಲ್ಪ ಕಡಿಮೆನೇ ಇರಲಿ, ಸ್ವಲ್ಪ ಹುಳಿ ಸಿಹಿ, ಏನು ಗೊತ್ತಾ, ಹುಳಿ ಆದ್ರೂ ಬಾಯಿ ಕೊನೆಗೆ ಸಿಹಿ ಸಿಹಿ ಆಗುತ್ತೆ. ಇದು ಕುದಿಯೋಕ್ಕೆ ಇಟ್ಟಿದ್ದೀನಿ ನೋಡ್ಬೋದು. ಈಗ ಇಲ್ಲಿ ಚಟ್ನಿಗೆ ರುಬ್ಕೊಳ್ತಾ ಇದ್ದೀನಿ ನೋಡ್ಬೋದು, ಒಂದೆಲಗ ಚಟ್ನಿಗೆ. ತುಂಬ ಸಲ ತೋರಿಸಿದ್ದೀನಿ, ಇದಕ್ಕೆ ಜಾಸ್ತಿ ಡೀಟೇಲಾಗಿ ತೋರಿಸಿಲ್ಲ. ಮಸಾಲೆ ಎಲ್ಲ ಈ ವಿಡಿಯೋದ ಆರಂಭದಲ್ಲೇ ನಿಮಗೆ ತೋರಿಸಿದ್ದೆ, ನೀವು ಕಾಣ್ಬೋದಲ್ಲಿ. ಸ್ವಲ್ಪ ಒಗ್ಗರಣೆ ಮಾಡಿರ್ತೀವಿ, ಅದು ಸ್ವಲ್ಪ ಹಾಕ್ಕೊಳ್ಬೇಕು, ತುಂಬಾ ಚೆನ್ನಾಗಾಗುತ್ತೆ. ಅಷ್ಟೊತ್ತಿಗೆ ಈ ಸಾರು ಕುದಿಯಿತು ನೋಡ್ಬೋದು. ಉದ್ದಿನ ಬೇಳೆ ನೆನೆಸಿಟ್ಕೊಂಡೆ ನೋಡ್ಬೋದು ವಡೆಗೆ. ಈಗ ಒಂದು ತಂಬುಳಿ ಮಾಡೋಣ. ನಮ್ಮದು ಬಿಲ್ವಪತ್ರೆ ಗಿಡ ತುಂಬ ಇದೆ ನಮ್ಮ ಮನೆಯಲ್ಲಿ, ತುಂಬ ಚಿಗುರ್ತಾ ಉಂಟು, ಅದು ಸ್ವಲ್ಪ. ಆನಂತರ ಎಲೆವರಿಗೆ ಸೊಪ್ಪು, ಎಲೆ ಮೂರಿ ಸೊಪ್ಪು ಎಲ್ಲ ಹೇಳ್ತಾರೆ, ಅದು 2ರದ್ದು ತಂಬುಳಿ ಮಾಡಿದ್ದೀನಿ. ಸ್ವಲ್ಪ ವಾಸನೆ ಇರುತ್ತೆ, ಬಟ್ ತಂಬುಳಿ ಅದ್ಭುತವಾಗಿ ಬರುತ್ತೆ ಇದರದ್ದು. ಇದು ಏನು ಗೊತ್ತಾ, ನಾನು ಆಮೇಲೆ ತೋರಿಸ್ತೀನಿ, ಈಗ ನೋಡ್ಕೊಂಡು ಇಟ್ಕೊಂಡಿರಿ. ಈಗ ಫಸ್ಟ್ ಪಾಯಸ ಒಂದು ಮಾಡೋಣ, ಶಾವಿಗೆದ್ದು. ನಮ್ಮ ಮನೇಲಿ ಒಬ್ಬರು ಆಚಾರ ಬರ್ತಾರೆ, ಅವ್ರ ಮನೆಯಲ್ಲಿ ಮಾಡಿದ ಪಾಯಸ, ಇದು ಶಾವಿಗೆನ ತಂದು ಕೊಡ್ತಾರೆ. ಅದರದ್ದು ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಗೋಡಂಬಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಯಾಕೆ ನಾನು ಶ್ರೀಖಂಡ್ ಮಾರ್ತಾಯಿದ್ದೀನಿ, ಅದಕ್ಕೆ ಇದು ಬೇಕು. ಅದನ್ನು ದ್ರಾಕ್ಷಿ ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ ಅದನ್ನು. ಅದೇ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ, ತುಪ್ಪದಲ್ಲಿ ಶಾವಿಗೆನ ಹುರ್ಕೊಳ್ಬೇಕು. ಸ್ವಲ್ಪ ಏನು ಗೊತ್ತಾ, 1 ಸಟ್ಟಗದಲ್ಲಿ ಆಗೋದಿಲ್ಲ, 2 ಸಟ್ಟಗದಲ್ಲಿ ಸ್ವಲ್ಪ ನಿಧಾನವಾಗಿ ಒಂದು 2 ರಿಂದ 3 ನಿಮಿಷ ಸುಡಬೇಕು. ಹುರಿಬೇಕದನ್ನ. ಸ್ವಲ್ಪ ಮೇಲಿನ ತುಪ್ಪ ಹಾಕ್ಕೊಂಡ್ರೆ ಬೇಗ ಆಗುತ್ತೆ. ನಾನು ಸ್ವಲ್ಪ ಬಾಣಲಿ ಚಿಕ್ಕದಾಯಿತು, ತುಂಬ ರಗಳೆ ಆಯಿತು. ಆನಂತರ ಏನು ಗೊತ್ತಾ, ಫುಲ್ ವಾಲ್ಯೂಮ್ ಕಡಿಮೆ ಆಗುತ್ತೆ ಅಂತ ನಾನು ಸ್ವಲ್ಪ ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೀನಿ. ಆನಂತರ ಕುದಿಯುವ ಹಾಲನ್ನು ಹಾಕಬೇಕು. ಹಾಲು ಹಾಕಿ ಯಾವುದೇ ಶಾವಿಗೆ ಮಾಡುವಾಗಲೂ ಕುದಿಯುವ ಹಾಲನ್ನು ಹಾಕ್ಕೊಳ್ಬೇಕು. ಆನಂತರ ಕಂಪ್ಲೀಟ್ ಬೇಯಲಿಕ್ಕೆ ಬಿಡಬಾರ್ದು. ಅದು ಸ್ವಲ್ಪ ಕೈಯಲ್ಲಿ ಒತ್ತಿದರೆ ನಿಮಗೆ ತುಂಡಾಗತ್ತೆ ಅನ್ನುವಾಗ ಸ್ಟವ್ ಆಫ್ ಮಾಡಿ ಸಿಮ್ ಮಾಡಿ ನಾವು ಬಾದಾಮ್ ಮಾಲ್ಟ್ ಪುಡಿ ಮಾಡಿಟ್ಟಿದ್ವಲ್ಲ ಅದನ್ನು ಮತ್ತು ಸಕ್ಕರೆಯನ್ನು ಹಾಕ್ಕೊಳ್ಬೇಕು. ಸಕ್ಕರೆ ಹಾಕಿದ ನಂತರ ಅದು ಬೇಯೋದಿಲ್ಲ ನೋಡಿ. ಇದೇನು ಗೊತ್ತಾ, ನಾನು ಬೆಳಗ್ಗೆ ದೇವರಿಗೆ ನೈವೇದ್ಯಕ್ಕೆ ಇದೆಲ್ಲ ಮಾಡಿದ್ದೆ, ಜಾಸ್ತಿ ಹಾಲು ಹಾಕ್ಕೊಂಡಿಲ್ಲ, ಯಾಕಂದರೆ ಸರ್ವ್ ಮಾಡುವಾಗ ಸ್ವಲ್ಪ ಹಾಕ್ಕೊಳ್ಬೇಕಾಗತ್ತೆ ಅಂತಂದ್ಬಿಟ್ಟು. ನೋಡಿ, ಬಾದಾಮ್ ಪುಡಿ, ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕಿದ್ದೀನಿ. 1.5 ಲೀಟ್ರಷ್ಟು ನನಗೆ ಪಾಯಸ ಆಗಿರ್ಬೋದು. ಇದೀಗ ಇಷ್ಟು ನೀರುಂಟಲ್ಲ, ತಣ್ಣಗಾದಂಥ ಫುಲ್ಲು ಗಟ್ಟಿಯಾಗಿಬಿಡುತ್ತೆ. ಒಳ್ಳೆ ಇದು ಶಿರಾ ಥರ ಆಗಿಬಿಡುತ್ತೆ ಅದು, ಅದೇ ರಗಳೆ ಆಗೋದು ನೋಡಿ. ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡಿದ್ದೀನಿ ಅದಕ್ಕೆ. ಏಲಕ್ಕಿ ನಾವು ಬಾದಾಮ್ ಮಾಲ್ಟ್ ಪುಡಿಗೆ ಹಾಕಿರೋದ್ರೆ ಪುನಃ ಎಕ್ಸ್ಟ್ರಾ ಏಲಕ್ಕಿ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಇದೇ ಥರ ಅವಲಕ್ಕಿ ಪಾಯಸ ತುಂಬ ಚೆಂದಾಗುತ್ತೆ. ಈಗ ನೋಡಿ, ತಂಬುಳಿಗೆ ನಾವು ರೆಡಿ ಮಾಡ್ಕೊಳ್ಳೋಣ. ಬಾಣಲಿಗೆ ತುಪ್ಪ ಹಾಕಿ, ಜೀರಿಗೆ ಹಾಕಿ, ಕರಿಬೇವಿನ ಸೊಪ್ಪು ಹಾಕಿ, ಫಸ್ಟ್ ಇದೆಲ್ಲ ಹಾಕಿ ಸ್ವಲ್ಪ ಜೀರಿಗೆದು ಒಗ್ಗರಣೆನ ಸಾರಿಗೂ ಹಾಕ್ಕೊಂಡೆ. ಅದರಲ್ಲೇ ಸಾರಿಗೆ ಯಾವತ್ತೂ ಜೀರಿಗೆ ಒಗ್ಗರಣೆ ಹಾಕಬೇಕು. ಸ್ವಲ್ಪ ಅದಕ್ಕೂ ಒಗ್ಗರಣೆ ಹಾಕ್ಕೊಂಡು ಆನಂತರ ಅದೇ ಪಾತ್ರೆಗೆ ನಾನು ಬಿಲ್ವ ಪತ್ರೆ ಮತ್ತು ಎಲವರಿಗೆ ಸೊಪ್ಪಿತ್ತಲ್ಲ ಅದನ್ನ ಹಾಕಿ ತಂಬುಳಿ ಮಾಡ್ತೀನಿ. ನೀವು ನೋಡ್ಬೋದು, ನೀಟಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗಬೇಕು, ಅದು ತುಂಬ ಇಂಪಾರ್ಟೆಂಟು. ತುಂಬ ತಂಪಿದು. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ, ನೋಡ್ತಾ ಬನ್ನಿ. ಉಪ್ಪು ನಾನು ಕೊನೆಗೆ ಇದಕ್ಕೆ ಹಾಕಿಬಿಟ್ಟು ನೋಡಿ, ತೆಂಗಿನಕಾಯಿ, ಉಪ್ಪು,
ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಸಂಜೆ ತನಕ ಅವಾಗಿಟ್ಟರು ಹಾಳಾಗೋದಿಲ್ಲ. ಇಲ್ಲಾಂದರೆ ತೆಂಗಿನಕಾಯಿ ಅದರ ಅಡ್ಡ ವಾಸನೆ ಬರುತ್ತೆ ಈ ಸೆಕೆಗೆ. ಎಲ್ಲ ಆದ ನಂತರ ಮಿಕ್ಸಿ ತೊಳ್ಕೊಂಡು ಹಾಕ್ಕೊಳ್ಳಿ, ಸ್ವಲ್ಪ ಮಜ್ಜಿಗೆ ಹಾಕ್ಕೊಳ್ಳಿ. ಆನಂತರ ಒಗ್ಗರಣೆ ಹಾಕಿದರೆ ತಂಬುಳಿ ರೆಡಿ. ಈ ಬೇಸಿಗೆಗಂತೂ ಹೇಳಿ ಮಾಡಿಸಿದಂತಹ ರೆಸಿಪಿ ಇದು. ಹಾಗೇ ಬಿಡ್ತು. ಈಗ ನೋಡಿ ಚಿತ್ರಾನ್ನಕ್ಕೆ ನೋಡಿ ಲಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಯಾವುದಕ್ಕೆ ನಮ್ಮದು ಇದು ಇತ್ತಲ್ವ ಕೋಸಂಬರಿ, ಅದಕ್ಕೆಲ್ಲದಕ್ಕೂ ನೋಡಿ ಸುಧಾರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಲಿಂಬೆಹಣ್ಣನ್ನು. ಕ್ಲಬ್ ಮಾಡಿ ಕೆಲಸ ಮಾಡ್ತಾ ಬಂದರೆ ಎಷ್ಟು ರೆಸಿಪಿ ಬೇಕಾದ್ರೆ ನಾವು ಮಾಡ್ಬೋದು. ಕೋಸಂಬರಿನೂ ತುಂಬಾ ಚೆನ್ನಾಗಾಗಿತ್ತು ನೋಡಿ. ಒಂದ್ಸಲ ಮಿಕ್ಸ್ ಮಾಡಿಬಿಟ್ರೆ ಹಾಗೇ ಬಿಡ್ತು. ನಾನು ಇದಕ್ಕೆ ತೆಂಗಿನಕಾಯಿ ತುರಿ ಹಾಕಿರಲಿಲ್ಲ. ಈಗ ಒಂದು ಮಾವಿನ ಹಣ್ಣಿದು ಸಾಸಿವೆ ಮಾಡೋಣ, ಸ್ಪೆಷಲ್ ಸಾಸಿವೆನ. ಮಾವಿನ ಹಣ್ಣನ್ನು ಸ್ವಲ್ಪ ಹುಳ ಉಂಟ ನೋಡಿಕೊಂಡು ಕ್ಲೀನಾಗಿ ಅದನ್ನ ಬಿಡಿಸಿಟ್ಕೊಳ್ಳಿ. ಆನಂತರ ಹೆಚ್ಚಿಗೆ ಬಿಟ್ಟು ಅದರ ತಿರುಳನ್ನು ತೆಗೆದಿಟ್ಕೊಳ್ಳಿ. ಒಂದು ಸಲ ನೀರು ಹಾಕಿ ರಸ ತೆಗೆದಿಟ್ಕೊಳ್ಳಿ. ಫಸ್ಟ್ ಹಾಗೆಯೇ ತೆಕ್ಕೊಳ್ಳಿ. ಆನಂತರ ಒಂದು ಟ್ವಿಸ್ಟ್ ನೋಡಿ, ಈ ಸಾಸಿವೆಗೆ ನಾವು ದ್ರಾಕ್ಷಿ ಹಾಕಬೇಕು. ಹಸಿ ದ್ರಾಕ್ಷಿ, ಕಪ್ಪು ದ್ರಾಕ್ಷಿ ಹಾಕಿದರೆ ಅಲ್ಟಿಮೇಟಾಗಿ ಬರುತ್ತೆ. ಆನಂತರ ಏನು ಗೊತ್ತಾ, ದ್ರಾಕ್ಷಿ ಹುಳಿ ಇರಬಾರ್ದು. ಮಾವಿನ ಹಣ್ಣು ಲೈಟಾಗಿ, ಕಾಟು ಮಾವಿನ ಹಣ್ಣು ಹೇಗಿರುತ್ತೆ ಹಾಗಿದ್ರೆ ಸಾಕು. ಅದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದೇ ಸಾಸಿವೆ, ತೆಂಗಿನಕಾಯಿ, ಕೆಂಪು ಮೆಣಸು ಇಷ್ಟನ್ನು ಹಾಕ್ಕೊಂಡು ಮಸಾಲೆ ಮಾಡುವಂಥದ್ದು ನೋಡಿ. ಈಗ ನೋಡಿ, ಇದಕ್ಕೆ ಉಪ್ಪು ಹಾಕಬೇಕು, ಬೆಲ್ಲ ಹಾಕಬೇಕು. ಆಮೇಲೆ ಸಾಸಿವೆ ತೆಂಗಿನಕಾಯಿ ರುಬ್ಕೊಂಡು ಇಟ್ಟಿದ್ದೀವಲ್ಲ ಅದನ್ನೂ ಹಾಕ್ಕೊಳ್ಬೇಕು. ಆನಂತರ ಒಗ್ಗರಣೆ ಮಾಡಿದ ತಕ್ಷಣ ತಂಬುಳಿ, ಚಟ್ನಿ, ಈ ಸಾಸಿವೆ ಇದನ್ನೆಲ್ಲ ನಾವು ಫ್ರಿಜ್ಜಲ್ಲಿ ಇಟ್ಬಿಡಬೇಕು. ಇಲ್ಲಾಂದರೆ ಸೆಕೆಗೆ ಬೇಗ ಹಾಳಾಗಿಬಿಡುತ್ತೆ ಇದೆಲ್ಲ. ಗಿಗ್ಗರಣೆ ಎಲ್ಲ ಹಾಕ್ಕೊಂಡು ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲ ಆಮೇಲೆ ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟೆ ನಾನು. ಆನಂತರ ಈಗ ಒಂದು ಶ್ರೀಖಂಡ್ ಮಾಡೋಣ. ಮಾವಿನ ಹಣ್ಣಿನ ಸೀಸನ್ ತಾನೆ, ಅದೆಲ್ಲ ಮಾಡಲೇಬೇಕೀಗ. ನೋಡಿ, 1.5 ಲೀಟ್ರಷ್ಟು ನಂದಿನಿ ಹಾಲನ್ನು ಒಂದು ಮಸ್ಲಿನ್ ಕ್ಲಾತಲ್ಲಿ ಸುತ್ತಿಟ್ಟು ನಾನು ಹಿಂದಿನ ಮತ್ತೆ ಮಾಡಿಟ್ಕೊಂಡಿದ್ದೆ. ಫ್ರಿಜ್ಜಲ್ಲಿ ಇಟ್ಟಿದ್ದೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ಈಗ ಒಂದು ಜರಡಿ ಹಿಡ್ಕೊಂಡು ಅದನ್ನ ಸ್ವಲ್ಪ ಒತ್ತಿದಾಗ ಆ ಕಡೆಯಿಂದ ಬರುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ ತುಂಬ ಸ್ಮೂತಾಗಿ ನಿಮಗೆ ಶ್ರೀಖಂಡ್ ಬರುತ್ತೆ. ಇಲ್ಲಾಂದರೆ ಕಲ್ಲು ಇರುತ್ತೆ, ಆ ಥರ ಆಗಬಾರ್ದು ಅಂದರೆ ನೋಡಿ ಈ ಪ್ರೊಸೀಜರ್ನ ಫಾಲೋ ಮಾಡಿ. ಆನಂತರ ಮಾವಿನ ಹಣ್ಣದ್ದು ನಾನು 1.5 ಲೀಟ್ರು ಇದಕ್ಕೆ 3 ಮಾವಿನ ಹಣ್ಣು ತಗೊಂಡಿದ್ದೀನಿ. ಅದರಲ್ಲಿ 3 ಕೆತ್ತೆನ ನಾನು ಆ್ಯಕ್ಚುಲಿ ಇದಕ್ಕೆ 4 ಕೆತ್ತೆನ ಪಲ್ಪ್ ಮಾಡೋಕ್ಕೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಪೀಸ್ ಮಾಡಿ ಟಾಪಿಂಗ್ಸ್ಗೆ ಅಂತ ಸ್ವಲ್ಪ ಇಟ್ಕೊಂಡಿದ್ದೀನಿ ನೋಡಿ. ಎಲ್ಲ ಈ ಥರ ನೋಡಿ ಸುಲಭದಲ್ಲಿ ತೆಗಿಬೋದು, ಸಿಪ್ಪೆ ತೆಗಿತಾ ಕೂತ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ನೋಡಿ ತೆಕ್ಕೊಂಡು ನಾನು ಡೀಟೇಲಾಗಿ ತೋರಿಸಿಲ್ಲ. ಆನಂತರ ಉಳಿದ ಅದರದ್ದು ಬೀಜ ಏನಿರುತ್ತೆ, ಬೀಜನ ಹಿಂಗೆ ಹಿಚ್ಚಿಗೆ ತೆಗೆದ್ರೆ ರಸ ಬರುತ್ತೆ, ಅದನ್ನೆಲ್ಲ ವೇಸ್ಟ್ ಮಾಡಬೇಡಿ. ಆನಂತರ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಒಂದು ಏನು ಗೊತ್ತಾ, ಒಂದು 3-4 ಲೋಟಷ್ಟು ನನಗೆ ಶ್ರೀಖಂಡ ಆಗಿತ್ತು. ನಾನೊಂದು 5 ಚಮಚಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕಿ. ಸ್ವಲ್ಪ ಕ್ಯಾಮರಾ ಇಟ್ಟಿದ್ದು ವಾರ ಆಗಿತ್ತು, ಸಾರಿ ಆಯಿತಾ, ಗಡಿಬಿಡಿ ಆಯಿತು ನನಗೆ. ನೋಡಿ ಈಗ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನೋಡ್ಬೋದು ನನ್ನ ಹತ್ರ ಪುಡಿ ಸಕ್ಕರೆ ಇತ್ತು, ಪುಡಿ ಸಕ್ಕರೆನೇ ಹಾಕ್ಕೊಂಡೆ ನಾನು. ಹಾಕ್ಕೊಂಡು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಆನಂತರ ನೋಡಿ ಇದಕ್ಕೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನಾನು ಅದು ಬ್ಲೆಂಡ್ ಮಾಡಬೇಕು. ಹ್ಯಾಂಡ್ ಬ್ಲೆಂಡರಲ್ಲಿ ನಾನು ಬ್ಲೆಂಡ್ ಮಾಡಿಕೊಂಡೆ. ಇಲ್ಲಾಂದರೆ ಅದು ನೋಡಿ ಅದು ರೌಂಡ್ ಇಡೀ ಉಳಿಯುತ್ತೆ, ಅದು ಉಳಿಬಾರ್ದು. ಅದು ಬ್ಲೆಂಡ್ ಮಾಡಿಕೊಂಡೆ. ನಾನು ನಿಮಗೆ ತೋರಿಸ್ಲಿಕ್ಕೆ ಹೋಗಿಲ್ಲ, ಯಾಕಂದರೆ ಕರೆಂಟು ತುಂಬ ಹೋಗಿ ಬರ್ತಾಯಿತ್ತು. ಆದರೂ ಅಪ್ಪ ವಡೆ ಮಾಡಬೇಕಿದ್ರೆ ನಾನು ಮಿಕ್ಸಿಗೆ ಪುಣ್ಯಕ್ಕೆ ಹಾಕಿ ಆಗಿತ್ತು, ಕರೆಂಟು ಹೋಯಿತು. ಆಮೇಲೆ
ನೋಡಿ. ಆಮೇಲೆ ದ್ರಾಕ್ಷಿ ಗೋಡಂಬಿ ಹುರಿದಿಟ್ಟದನ್ನು ಸ್ವಲ್ಪ ಹಾಕ್ಕೊಳ್ಳಿ. ನಿಮಗೆ ಯಾವುದು ಡ್ರೈ ಫ್ರೂಟ್ಸ್ ಬೇಕೋ ಅದನ್ನ ಇಲ್ಲಿ ಹಾಕ್ಕೊಳ್ಬೋದು. ಆನಂತರ ನೋಡಿ ಈ ಥರ ಇದನ್ನ ಸ್ಲಿಟ್ ಮಾಡಿಕೊಂಡು, ಸಿಪ್ಪೆ ತೆಗಿಯೋದು ನೋಡಿ, ಸ್ಲಿಟ್ ಮಾಡಿಕೊಂಡು ಅದನ್ನ ಇಡೀ ಮಾವಿನ ಹಣ್ಣನ್ನು ಹಾಕ್ಕೊಳ್ಳಿ. ಮಾವಿನ ಹಣ್ಣು ಸಿಹಿ ಇದ್ದಷ್ಟು ಒಳ್ಳೆಯದಾಗುತ್ತೆ, ಹುಳಿ ಇದ್ದರೆ ಚೆಂದಾಗೋದಿಲ್ಲ ಅಷ್ಟೊಂದು. ಈ ಕಸಿ ಮಾವಿನ ಹಣ್ಣು ಜಾಸ್ತಿ ಪಲ್ಪಿರುವಂಥದ್ದು ತಗೊಂಬನ್ನಿ. ಕಾಟು ಮಾವಿನ ಹಣ್ಣಲ್ಲಿ ಈ ಶ್ರೀಖಂಡ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಕಷ್ಟ ಅಂದರೆ ನೀರಾಗುತ್ತೆ ಸ್ವಲ್ಪ ಅಷ್ಟೇ. ಆನಂತರ ನಾನು ಬ್ಲೆಂಡ್ ಮಾಡಿಟ್ಕೊಂಡು ನೋಡೋದು ಇಡೀ ಕಾಣ್ತಾ ಇರ್ತಾರೆ. ನನಗೆ ಆಮೇಲೆ ಫ್ಲ್ಯಾಶ್ ಆಯಿತು, ಸ್ವಲ್ಪ ಗಡಿಬಿಡಿ ಆಗುತ್ತೆ ನಮಗೂ. ಆನಂತರ ಅದನ್ನ ಬ್ಲೆಂಡರಲ್ಲಿ ಸ್ವಲ್ಪ ಬ್ಲೆಂಡ್ ಮಾಡಿಕೊಂಡೆ ನಾನು. ನೋಡ್ಬೋದು ನೀವಿಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸಲ ಮಾವಿನ ಹಣ್ಣಿನ ಶ್ರೀಖಂಡ ಈ ಮಕ್ಕಳಿಗೆ ಮಾಡಿಕೊಡಿ. ಅದು ಕಲರು ಎಷ್ಟು ಚೆನ್ನಾಗಿ ಬಂದಿರುತ್ತೆ ನೋಡ್ತಾ ಇದ್ದೀರಲ್ವ ನೀವು. ಇದಕ್ಕೆ ಸ್ವಲ್ಪ ಆನಂತರ ನಾನು ಕೇಸರಿ ದಳಗಳನ್ನು ನಾನು ನೀರಲ್ಲಿ ನೆನೆಸಿಟ್ಟಿದ್ದನ್ನು ಹಾಕ್ಕೊಂಡಿದ್ದೀನಿ, ಕಾಣ್ಬೋದು. ಇದನ್ನ ಹಾಕಿ ಮಿಕ್ಸ್ ಮಾಡಿಟ್ರೆ ಶ್ರೀಖಂಡ ರೆಡಿ. ಇದ್ರ ಜೊತೆ ನಾನು ಪೂರಿ ಮಾಡಿದ್ದೆ, ಅದರ ವೀಡಿಯೋನೆಲ್ಲ ನಾನು ನಿಮಗೆ ಶೇರ್ ಮಾಡೋಕ್ಕೆ ಹೋಗಿಲ್ಲ. ಎಲ್ರಿಗೂ ಗೊತ್ತಿರುತ್ತೆ ಪೂರಿ ಮಾಡುವಂಥದ್ದು ಅಂತಂದ್ಬಿಟ್ಟು ಗೋಧಿ ಹಿಟ್ಟಿದ್ದೆ ಪೂರಿ ಮಾಡಿದ್ದೆ. ಆನಂತರ ನೋಡಿ ಈಗ ಇಲ್ಲಿ ಅಪ್ಪಕ್ಕೆ ರೆಡಿ ಮಾಡ್ತೇನೆ. ತೆಂಗಿನಕಾಯಿನ ಪುಡಿ ಮಾಡಿಟ್ಕೊಂಡಿದ್ದೀನಿ. ಅದಕ್ಕೆ ಆ ತೆಂಗಿನಕಾಯಿ ನೀರಿತ್ತಲ್ಲ ಅದನ್ನು ಹಾಕ್ಕೊಂಡು, ಬಾಳೆಹಣ್ಣು ಹಾಕ್ಕೊಂಡು, ಆನಂತರ ಬೆಲ್ಲ ಹಾಕ್ಕೊಂಡು, ಚಿಟಿಕೆ ಉಪ್ಪು ಹಾಕ್ಕೊಂಡು ಅದನ್ನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಆನಂತರ ಗೋಧಿ ಹಿಟ್ಟು ಹಾಕಿ, ನಾನು ಆ್ಯಸ್ ಯೂಶ್ವಲ್ ತೋರಿಸ್ತೀನಲ್ವ, ಗೋಧಿ ಹಿಟ್ಟು ಹಾಕಿ ಅಪ್ಪ ಮಾಡಿದ್ದೆ. ಈ ಮಾಸಿಕ ಶ್ರಾದ್ದ ಎಲ್ಲ ಇರಬೇಕಿದ್ರೆ ಅಪ್ಪ ಮಾಡಲೇಬೇಕು, ಅಪ್ಪ ವಡೆ ಇರಲೇಬೇಕು. ಆನಂತರ ಗೋಧಿ ಹಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕಿ ಅದನ್ನ ಕಲಿಸ್ಕೊಳ್ಳಿ. ನಾನು ಪತಂಜಲಿಯವ್ರದ್ದೇ ಗೋಧಿ ಹಿಟ್ಟು ತರುವಂಥದ್ದು ಯಾವತ್ತು. ಆನಂತರ ಅಪ್ಪ ಮಾಡಿ ತೆಗೆದ್ರೆ ಹಾಗೇ ಬಿಡ್ತು ಅಪ್ಪದ ಕೆಲಸ. ಅದೇ ಥರ ಉದ್ದಿನ ವಡೆ ನಾನು ಡೀಟೇಲಾಗಿ ತೋರಿಸಿಲ್ಲ, ಕರೆಂಟು ಹೋಯ್ತು ಅಷ್ಟೊತ್ತಿಗೆ. ನನಗೆ ಅದು ಸ್ವಲ್ಪ ಉದ್ದು ಮಿಕ್ಸಿಲಿ ಹಾಕಿ ಇಡಬೇಕಿದ್ರೆ ಕರೆಂಟು ಹೋಯ್ತು, ಬೀಟ್ ಮಾಡಲಿಕ್ಕಾಗಲಿಲ್ಲ, ಕೈಯಲ್ಲೇ ಬೀಟ್ ಮಾಡಬೇಕಾಯ್ತು ನೋಡಿ. ಆಮೇಲೆ ನೋಡಿ ಇದಕ್ಕೆ ಎಳ್ಳು ಹಾಕ್ಕೊಳ್ಬೇಕು. ಎಳ್ಳು ನಿಮಗೆ ಬೇಡ ಅಂತಂದರೆ ಏಲಕ್ಕಿನಾದರೂ ಹಾಕ್ಕೊಳ್ಬೋದು, ಬಟ್ ಬಾಳೆಹಣ್ಣಿಗೆ ಎಳ್ಳು ಸ್ವಲ್ಪ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಬರೀ ತೆಂಗಿನಕಾಯಿ ಬೆಲ್ಲದ ಮಾಡೋದಾದರೆ ಏಲಕ್ಕಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಇದನ್ನ ಕಾಯಿಸಿ ತೆಗೆದಿರ್ತಾ ಇದ್ದೀನಿ, ನೋಡ್ಬೋದು. ಅಪ್ಪನೂ ಆಗೋಯ್ತು ನೋಡಿ. ಕೊನೆಗೆ ಕೈಯಲ್ಲಿ ಬೀಟ್ ಮಾಡಬೇಕಾಯ್ತು, ಕರೆಂಟು ಹೋಗಿ. ನಿಮಗೆ ಅದು ವೀಡಿಯೋನ ಅಷ್ಟು ನೀಟಾಗಿ ಬಂದಿಲ್ಲ, ಏನು ಮಾಡೋದು ಹೇಳಿ, ತುಂಬ ಕರೆಂಟ್ ಹೋಗ್ತಾಯಿತ್ತು ನಿನ್ನೆ ನೋಡಿ. ಇದೆಲ್ಲ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಒಂದು 2-3 ನಿಮಿಷ ಬೀಟ್ ಮಾಡಬೇಕಾಗತ್ತೆ. ಆನಂತರ ನೋಡಿ ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸು, ಶುಂಠಿ, ಇಂಗು, ಜೀರಿಗೆ ಇಷ್ಟು ಮಸಾಲೆ ಹಾಕಿ ಒಂದು 2 ಚಮಚದಷ್ಟು ನಾವು ಅದಕ್ಕೆ ಅಕ್ಕಿ ಹಿಟ್ಟು ಹಾಕಬೇಕು, ಗರಿ ಗರಿ ಬರುತ್ತೆ. ಹಾಕಿ ಕಲಸಿ ಎಣ್ಣೆಲಿ ಕಾಯಿಸಿದರೆ ಹಾಗೇ ಬಿಡ್ತು. ಉದ್ದಿನ ಬೇಳೆದ್ದು ನಾವು ವಡೆ ಮಾಡಬೇಕಿದ್ರೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಾಗಲೇ ತೆಗೆದಿಟ್ಕೊಂಡ್ಬಿಟ್ಟು ಆನಂತರ ಎಲ್ಲ ಆದ ನಂತರ ಇನ್ನೊಂದು ಸಲ ಅದನ್ನ ಫ್ರೈ ಮಾಡಿದರೆ ಒಳಗೆ ಚೆಂದ ಕ್ರಿಸ್ಪ್ ಬರುತ್ತೆ, ಒಳಗೆ ಸ್ಮೂತ್ ಇರುತ್ತೆ, ಆಮೇಲೆ ಕ್ರಿಸ್ಪ್ ಬರುತ್ತೆ. ಅದು ನಾನು ಈ ವಿಡಿಯೋಲಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ನಾನು ಈ ಸಲ ಜಾಸ್ತಿ ಡೀಟೇಲಾಗಿ ತೋರಿಸಿಲ್ಲ. ಹಳೆ ವೀಡಿಯೋಗಳೇ ನಾನು ಉದ್ದಿನ ವಡೆ ಮಾಡೋದನ್ನು ನೀಟಾಗಿ ತೋರಿಸಿದ್ದೀನಿ. ನೋಡಿ ಈಗ ಇನ್ನೊಂದು ಸಲ ಇದನ್ನ ಹಾಕ್ಕೊಂಡು ಸಿಮ್ಮಲ್ಲಿಟ್ಟು ಕರೆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಉದ್ದಿನ ವಡೆ. ಪೂರಿ ಮಾಡೋದನ್ನು ನಾನು ತೋರಿಸಿಲ್ಲ ಆ್ಯಕ್ಚುಲಿ. ಪೂರಿಗೆ ಮತ್ತು ಶ್ರೀಖಂಡ್ ಮತ್ತು ಪೂರಿ ಕಾಂಬಿನೇಷನ್ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡ್ಬೋದು. ಈಗ ನೋಡಿ ಎಲ್ಲನೂ ರೆಡಿ ಆಯಿತು. ನೋಡಿದ್ದು ಸಾಂಬಾರು, ಈ ಕಡೆಯಿಂದ ಪಲ್ಯ, ಸಾರು, ಮಜ್ಜಿಗೆ ನೀರು, ಶ್ರೀಖಂಡ್, ಸಾಸಿವೆ, ಪೂರಿ ಎಲ್ಲನೂ ಇತ್ತು, ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.